ಬೊಂಬೈಡ್ ಅಕ್ಲವೇ ರೀತಿಡ್ ಸಾಧನೆ ಮಲ್ತಿನ ತುಳುವೆರು ಮಸ್ತ್ ಜನ ಉಲ್ಲೇರು. ಒರಿಯನ ಸಾಧನೆದ ತಾದಿನಿಕೆನ್ನಗ ಮೈತ್ತ ರೋಮ ಕೊಕ್ಕೆರುಂಡು. ಆನಿದ ಕಾಲಡು ಅಂಚಿತ್ತಿನ ಬಂಗದ ಪೊರ್ತುಡ್ಲ ಅಕ್ಲು ದೀತಿನ ಪಜ್ಜೆ ಆತ್ ಸುಲಭದವು ಅತ್ ನಮಕ್ ಇನಿ ಕೇನೆರೆ ಸುಲಭ ಅಂಡ ಅಕ್ಕುಲು ಬೈದಿನ ಬಂಗ ಅಕ್ಲೆಗೆ ಗೊತ್ತು. ಅಂಚಿತ್ತಿನ ಸಾಧಕೆರ್ನ ಸಾಲಗ್ ನವಿ ಮುಂಬೈ ಹೋಟೆಲ್ ಮಾಲಕೆರ್ನ ಸಂಘದ ಗುರುಕಾರ್ಯ ಆದಿತ್ತಿನಾರು. ಅವೇ ಸಂಘದ ಗೌರವ ಪ್ರಧಾನ ಕಾರ್ಯಂತೆರಾದಿತ್ತಿನಾರು. ಫೆಡರೇಷನ್ ಆಫ್ ಹೋಟೆಲ್ ಬೊಕ್ಕ ರೆಸ್ಟೋರೆಂಟ್ ಮಾಲಕೆರ್ನ ಸಂಘ ಮಹಾರಾಷ್ಟ್ರದ ಖಜಾಂಚಿ ಆದಿತ್ತಿನಾರು. ಮುಂಬೈ ಬನ್ಸ್ ಅಸೋಸಿಯೇಷನ್ ದ ಕ್ರೀಡಾ ಸಮಿತಿದ ಕಾರ್ಯಕಾರಿ ಅಧ್ಯಕ್ಷರಾದಿತ್ತಿನಾರು. ಸಿನಿಮಾ ನಿರ್ಮಾಪಕರು ದಾನಿ ಶ್ರೀ ಶ್ಯಾಮ್ ಎನ್ ಶೆಟ್ರಿನ ಜೀವನದ ಪೊಲಬುನು ತೆರೆಯೋಣ. ಮಹಾರಾಷ್ಟ್ರ ಐದು ಒಕ್ಕ ಅಂತ ಪಪ್ಪ ಅಮ್ಮ ಎಲ್ಲ ಪೂರ ಫ್ಯಾಮಿಲಿ ಪೂರ ಮೂಡಿತ್ತು. ನನ್ನ ಪಲ್ಪಿ ಮರಾಠಿ ಶಾಲೆ ಒಕ್ಕ ಒಂಚೂರು ಅಡಚಣೆ ಮತ್ತು ಬರ್ತದೆ ಅಮ್ಮೇರೆ ಗುಡ್ಡ ಡೌನ್ ಫಾಲ್ ಬರ್ತದ್ದು ಊರು ಪೋಪನಲ್ಲಿ ಉನ್ನಾಡು ಊರು ಹೋಗೋದು ಇಂಚಲ ಅವನು ಗೊತ್ತಿದ್ದು ನಕ್ಕರೆ ಬಲ್ಪ ಗೊತ್ತು ಎಲ್ಲದ ಕುದಾರು ನಕ್ಕರೆ ಬಲ್ಪ ಗೊತ್ತು ಎಂಕಲು ಏಜ್ ಆಫ್ 2 ವರ್ಷ ಎರಡು ವರ್ಷ ಆಗ್ತದೆ ಅಂಚಬಹುದು. ಇಲ್ಲಿ ಊರಿನ ಬೊಕ್ಕ ಬಾಂಬೆದಗಳಿಂದ ಎಲ್ಲದನ್ನು ಆಗ್ಲೇ ಮಿತ್ ಮಂಡ್ಯ ಒಂದು ತುಂಬ ಎಂಗಲ ಅಜ್ಜಿ ಎಂಗಲ ಕಮ್ಮಲ ರೂಟೀನ್ ಕೆಲಸನೇ ಮಲ್ಕೊಡ ಇರ್ತದೆ. ಅಂಚದು ಅಂಬಿ ಬೆಜ್ಜಿನಲ್ಲ ಒಂದು ನಮ್ಮ ದಪ್ಪನಲ್ಲ ಒಬ್ಬ ತುಂಬನಲ್ಲ ತಪ್ಪು ಕನಪನಲ್ಲ ನಾವು ಪಜೀರ್ ಗನಪನಲ್ಲ ಮಾತ ಮತ್ತೊಂದು ಇತ್ತಿಲಕ್ಕನೆ ಎಂಕೆಲ್ಲ ಶಾಲೆ ಅವಳು ಮಾಲಿಂಗೇಶ್ವರ ಹೈಯರ್ ಎಲಿಮೆಂಟರಿ ಸ್ಕೂಲ್ ನಕರೆ 4ನೇ ಮುಟ್ಟ ಕಲ್ತಿದ್ದ. ಮುಖಂದು ವಿಷಯ ಎಂಚಿನ ಬಂದಾಗ ಎಂಕಲ್ನ ಗೊತ್ತದ ಇಲ್ಲ ಬಲ್ಪ ಗೊತ್ತುಂದು. ಆ ಟೈಮ್ಗೆ ನಮ್ಮ ಮಾಮನರು ಮತ್ತ ಬಾಂಬೆಗೆ ಹೋಯಾರ. ನಾನೊಂದು 7 ವರ್ಷದ ಕಟ್ಟ ಜವಾನೆ ಅಂಚ ಆ ಟೈಮ್ ಇಲ್ಲ ಬೇತೆಲ್ಲ ಮಲ್ಲಾಗಲು ಇಟ್ಟಿದ್ದೇವೆ. ಈಗಲೀಗ ಈ ಮತ್ತ ಗೊತ್ತದಿಲ್ಲದ ಏರ್ನಲ್ಲ ಊರು ಮತ್ತೆ ನಾಡು ಕೋಲ ಕಮ್ಮನ ಕೊಂಜಿ ಕುಳಂಜಿ ಹಾಕಿ ಮತ್ತ ಒಪ್ಪನಂಜಿ ಫೋಡ್ ಆಗ್ತದೆ. ಅಜ್ಜಿ ಅವರು ಅಂಚೊಂಡು ಅದೇ ಪೋಡಿ ಇದೇ ಪೋಡು ಅದಾಗ ಶಾಲೆ ಕಮ್ಮಿ ಕೋಲ ಕಮ್ಮಲ ಒಂದು ಮತ್ತೆ ಜಾಸ್ತಿ ಅಲ್ಲ. ಅದ್ರ ಬೊಕ್ಕ ಎಂಚಲ 3-4 ವರ್ಷ ಶಾಲೆಗೆ ಹೋಯ ನಂಜಿ 16 ವರ್ಷ ಮುಟ್ಟ ದಪ್ಪನಲ್ಲ ಕೇತು ಮುನ್ನಲ್ಲ ಮಾತ್ರ ವಿಷಯ ಇಲ್ಲ. ಅದು ಖುಷಿ ಮಕ್ಕಳು ನಂಜಿ ಅದಾಗ ಸ್ಫೂರ್ತಿ ಈಗೆಲ್ಲ ಊರ್ದಲ್ಲಿ 3 ನೇರಿತ್ತೆ ಅದು ಬಿಡೋದು ಅದು ಅತಕ್ಕೆ ಒಂದು ಕಂಪನಿ ಏನು ಹೋಲದ ಮತ್ತ ನಂಬಿಕೆ ಒಂದು ಭೂತವಲ್ಲಿ ಹೋಗ್ಕೊಂಡು ಏರಾನ ಮಿಸ್ ಅಂತಂದು ಯಾರು ಒಂಜೆ ಬಂಡಿ ಆ ಭೂತದ ನಂಬಿಕೆ ಬಿಡ್ತೀನಿ ಯಾರು ಒಂಜೆ ಕೆಲವು ಗೊತ್ತಿನಾರ ಅಕ್ಕರನ್ನ ಬರ್ಪ ಗೊತ್ತದ ಶಾಂತಿ ಆಗ ಕೋಲ ತಗಲು ನಿದ್ರೆ ಬರ್ಬಿಟ್ಟು ಗತದ ದೈವದಲ್ಲಿ ಭಾರಿ ಒಂಜಿ ಆರ್ನವಿತ್ತು ಉಪ್ಪಾಡು ಅಂಚೆಗೆ ಮಲ್ತು ಒಕ್ಕ ಕಡೆಕ್ ಅಂತ ಎಲ್ಲಾಡು ಅಂತ ಜವಾಬ್ದಾರಿಲ್ಲ ಮಸ್ತ್ ಬರ್ತೀನಿ ಅನ್ಬೇಕ ಅಲ್ಪ ಎಲ್ಲ ಹೆಚ್ಚಿನ ಆಮದಾನಿದೆಲ್ಲ ಇತ್ತೀಚೆ ಪಾಪ ಒಂದಾದಿತ್ತು ಅಂಚ ಅದು ಬಂದಾಗ ನನ್ನ ಯಾರು ಬಾಂಬೆ ಬರ್ತೀನಿ ಈಗೆಲ್ಲ ಮುಂದೆಟ್ಟು ನಮ್ಮ ಪಂಜಾಬ್ ಅಸೋಸಿಯೇಷನ್ ಹೊಸ ಕಟ್ಟದ ನಾಲ್ತಿನ ಕಟ್ಟಿನಕ್ಕೆ ಎಲ್ಲಿಯ ಜಾಸ್ತಿ ಪೇರೆಲ್ಲ ಒಂದೆಲ್ಲ ಪಾವು ಬೆಡ್ ಇತ್ತೆ. ನಾನು ಅದಕ್ಕೆ ಪಾತ್ರ ಮಲ್ಪುಗಂದು ಹೆಲ್ಪ್ ಮಲ್ಪುಗಂದು ಆನಂದನೆ ಊರಿಗೂ ಬರ್ತೀನಿ. ಈಗ ತಾರಾಪುರ ಲೆಕ್ಕಿರೋ ಕ್ಯಾಂಟೀನ್ ಓಪನ್ ಬಂಗಾರ ಅವ್ರು ಬೋದೊಂಜಿ ತಿಂಗಳು ಅಲ್ಪ ಕೆಲಸ ಮಾಡ್ತಾರೆ.
ఉండేది. అయితే వస్తాను మాస బొంబాయి పోతే అయితే నా పాప నాకు పక్కకు ಅದು ಕ್ಯಾಂಟೀನ್ ಅಂತ ಕ್ಯಾಂಟೀನ್ ಬರ್ತೀನಿ ಪಕ್ಕ ಕ್ಯಾಂಟೀನ್ ಇದೆ అయినంత ಸಾಧ್ಯತೆ ಮಾತ ಕೆಲಸ ಎಲ್ಲ ದಿಕ್ಕುಲ್ಲ ಟ್ರೇಡ್ ದಿಕ್ಕುಲ್ಲ ಇದು ಮಲ್ಪರತ್ನ ಮೆನ್ನೊಟ್ಟು ಕೂಡು ಮಾತ ಮಲ್ತೊಂದಿತ್ತು ಎಂಕ್ಲೆಗ ಅದಾಗ ಒಂಜಿ ಹಾಲ್ನ ಹೊಸತ್ ಮೆಂಬರ್ ಇರ್ತಾರೆ ಒಂಜಿ 200-300 ಮೆಂಬರ್ ಇರ್ತಾರೆ. ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್ ಮತ್ತೆ ಕ್ಲಬ್, ಪಂಜಾಬ್ ಅಸೋಸಿಯೇಷನ್ ಕ್ಲಬ್, ನಾರ್ತ್ ಇಂಡಿಯನ್ ಅಸೋಸಿಯೇಷನ್ ಇತ್ತು ಬಂತು ಸಾಯಂಕಾಲ ಅದಕ್ಕೆ ಎಂತೆಲ್ಲ ಮತ್ತು ಸೇರಿ ಈ ಮೆಂಬರ್ನಾಗ ಮತ್ತು ರಿಲೇಷನ್ ಇದ್ದಾಗ ಮತ್ತ ಉದಟ್ ಹಾಲ್ ಅವು ಎಂಗ್ಲೆಗ್ ಅವಲೇ ಇಲ್ಲ ಅವೇ ಕ್ಯಾಂಟೀನ್ ಅವಲೇ ಲಕ್ಕು ಅವಲೇ ಕೂಡು ಅದಕ್ಕೆ ನಮ್ಮ ಮಾತು ಫೋನ್ ಇರ್ತಾವ ಇನ್ನ ಪೋಯಿನ ತಕ್ಕವಂತದ್ದೇ ಬೇರೆ ಅನ್ಕೊಂಡೇ ಅವನು ಮೆಂಬರ್ನಾಗೆಲ್ಲ ಪ್ರೀತಿ ವಿಶ್ವಾಸ ಮತ್ತ ನೋವು ಬಿಟ್ಟು ಬರ್ತದೆ ಎಂಕ್ಲೆಗ್ ಅಂತ ಅಸೋಸಿಯೇಷನ್ ಮೆಂಬರ್ಸ್ ಪಂಜಾಬಿದಾಗ ಮಲಮಲ್ಲ ಹೊಂದಿರ್ತಾರೆ ಇಂಡಸ್ಟ್ರಿಯಲ್ ಮತ್ತ ಫಿಲ್ಮ್ ಇಂಡಸ್ಟ್ರಿಯಲ್ ಮಾತೆಲ್ಲ ಅವರು ಪಂಜಾಬ್ದಾಗ ಆಲ್ರೆಡಿ ಸ್ವಲ್ಪ ಫಂಕ್ಷನ್ ಮಾತಾಡ್ತಾರೆ ನಮಗೊಂಚೂರು ಅಗಲ ಪೂರ್ಣ ಅಗಲಿಗೆ ಇನ್ನೊಂದು ಬೂಡಿನ ಮಲ್ತು ಗೊಬ್ಬರ ಬರ್ತದ ಆ ವಿಶ್ವಾಸನ ಇಂತೆಲ್ಲ ನಮ್ಮ ಮಲ್ತದ ನಮ್ಮ ಮಿತ್ತಾಗಲಿ ಭಾರಿ ಒಂದು ವಿಶ್ವಾಸ ಇರ್ತದೆ ಅಂಚಾದ ನಮ್ಮ ಎಂಚಿನೆಲ್ಲ ಅವನು ಮಲ್ತಿನ ಏನಿಗೆ ಬರ್ತೀನಿ ಏನಕ್ಕೆ ಎಂಕ್ಲಿಗೆ ನಾವು ಮಸ್ತ್ ಅಂತೇವೆ ಅಂಚನೆ ಅವ್ರ ಮಲ್ಲ ಪ್ರೋಗ್ರಾಮ್ ಅದ್ರ ಬೇರೆ ಬೇರೆ ಫಿಲ್ಮ್ ಇಂಡಸ್ಟ್ರಿದಾಗ ಬರುವಂತೇವೆ ಪ್ರಾಣ, ಜಯರಾಜ್, ರಾಜ್ ಕಪೂರ್, ರಣಧೀರ್ ಕಪೂರ್ ಮಾತ್ರ ಅವಳು ಚಂಚಲ ಮತ್ತೆ ಕೆಲವು ಮತ್ತೆ ಅವಲೇ ಮತ್ತ ಈ ಚಂಚಲ್ ಅಂದ್ರೆ ಗಾನ ಅದ ಒಂದು ಎಂಕಲ್ನ ಎನ್ನ ಪಪ್ಪನ ಎಂಟಿನ ಕಾರ್ ಪತ್ತದ ಇರ್ಬೋದು, ಆರ್ಕೆಸ್ಟ್ರಾ ಇರ್ಬೋದು, ಅವ್ರ ಸಾಂಗ್ ಬಂದಿದೆ ಅಂತ ಮನೆ ಜನಕ್ಕೂ ವರ್ಷ ಮುಂಚೆ 13 ತಾರೀಕು ತುಳ್ಳೇಡು ಬೈಸಾಖಿ ಮೇಲೆ ಆಯ್ತು ಇಡೀ ಪಂಜಾಬ್, ದಿಲ್ಲಿ, ಹರಿಯಾಣ ಅಂಚೆ ಮಸ್ತ್ ಜನಕ್ಕೂ ಲೆಕ್ಕದ ಮೂಲ ಬಂದು ಬೈಸಾಖಿದ ಮೇಲೆ ಮಾಡ್ಕೊಂಡಿರ್ತಾರೆ. ಅಂಚೆನೆ ಒಂಥದ್ದು ನಮ್ಮನ್ನ ಕ್ಯಾಟ್ರಿಂಗ್ ಅವ್ರು ಮದ್ಮೆ ಮಸೀದ್ ಮತ್ ಮಸ್ತ್ ಅವನಿರ್ತಾರೆ ಅಂಚದ ಒಪ್ಪಿನಾಗ ಅವರು ಈ ಬೇತೆ ಬೇತೆ ಜಾತಿದಾಗೆಲ್ಲ ಕ್ಯಾಟ್ರಿಂಗ್ ಅವನಿರ್ತಾರೆ. ಮರಾಠಿ, ಪಂಜಾಬಿ, ಗುಜರಾತಿ ಆಯ್ತು ಒಂಚೂರು ಆಗಲ್ ಮಾತ್ರ ಇಂಚ ಮಲ್ಪೇರ್ ಆ ಕ್ಯಾಟ್ರಿಂಗ್ ಒಂಚೂರು ನಮಸ್ತೆ ಆ ಟೈಮ್ ಶಾಲೆನ ಅಲ್ತದ್ದೇ ಹೋಗ್ತೀನಿ LKS ಎಲ್ಲ ಶಾಲೆ ಮಕ್ಕಳಿಂದ ಮಕ್ಕಳಿಗೆ ಅಲ್ತದ್ ಹಂಗು ನಾನು ಕ್ಯಾಟ್ರಿಂಗ್ ಒಂದು ಎಲ್ಲೆಲ್ಲಿ ಫಂಕ್ಷನ್ ಮೆಂಬರ್ ಅಸೋಸಿಯೇಷನ್ ಮೆಂಬರ್ನವ್ರಲ್ಲೇ 25 ಜನ 50 ಜನ ಅಂತ ಕ್ಯಾಟ್ರಿಂಗ್ ಶುರು ಮಾಡ್ತಾರೆ. ಕ್ಯಾಟ್ರಿಂಗ್ ಶುರು ಮಾಡ್ತಿದ್ದ ಆಯ್ತು ಅಂತ ನಾಯ್ಕೊಂಡು ಕ್ಯಾಟ್ರಿಂಗ್ ಮಾಡ್ತಿದ್ಬಿಟ್ಟು ಬುಕ್ ಅಂತ ಬುಕ್ಕ ಮನಸ್ಸ ಈ ಟ್ರಾನ್ಸ್ಪೋರ್ಟ್ ಇಂಜಿನ್ ಅವು ಅದಾಗ ಸಾಮಾನ್ಯ ಕೊನಾರು ಬಂದು ಅಂತಂದ್ರೆ ಬುಕ್ ಆಯ್ಕೊಂಡು ಟೆಂಪೋಗೆ ತಂದ ಟೆಂಪೋ ಅವೇನ ಗೆಟ್ಟದ ಟೈಮ್ ಬಾಡ ಇರ್ಬೋದು, ಬಾಡ ಕನತದ್ದು ಟೆಂಪೋ ಏನಾದ್ರು ಹೋಗ್ತಾ ಕೂಡ ಒಂಚೂರು ಮನಸ್ಸು ಮಲ್ಲ ಒಂದು ಟ್ರಕ್ ಗೆತ್ತಣ ಟ್ರಕ್ ಅವೇನ ನಮ್ಮ ಆಡುತ್ತಂದು ಬಾಂಬೆ, ಬ್ಯಾಂಗ್ಳೂರು ಸತೀಶ್ ರೋಡ್ ಲೈನ್ಸ್ ದಾಗ ನೋಡ್ರಿ ತುಂಬ ಇಲಕ್ಕನೆ ಬುಕ್ಕ ಕ್ಯಾಟ್ರಿಂಗ್ ಇದ ಮತ್ತು ಎಲ್ಲಿ ಒಂದು ಸ್ಟಾರ್ಟ್ ಮಾಡ್ತಿದ್ದೆ ಶೆಟ್ಟಿ ಕ್ಯಾಟ್ರಸ್ ಅಂತ 1983 ಶೆಟ್ಟಿ ಕ್ಯಾಟ್ರಸ್ ಬಾಂಬೆ ಕ್ಯಾಟ್ರಿಂಗ್ ಅಸೋಸಿಯೇಷನ್, ಬಾಂಬೆ ಕ್ಯಾಟ್ರಿಂಗ್ ಅಸೋಸಿಯೇಷನ್ ಮೆಂಬರ್ ಆಯ್ತು ಕ್ಯಾಟ್ರಿಂಗ್ ಕ್ಯಾಟ್ರಿಂಗ್ ಮತ್ತೊಂದು ಇಲಕ್ಕನೆ 82 ಒಂಚೂರು ಒಂದು ಮತ್ತೆ ಈ ಇಯರ್ಸ್ ಮತ್ತೊಂದು ಹೆಚ್ಚು ಕಮ್ಮಿ 83, 84 ಮತ್ತ ಸಾಯಂದ್ ನಿತ್ಯಾನಂದ ಹಾಲ್ ಅವೇನ್ ಮತ್ತು ಡೆವಲಪ್ ಮಾಡ್ತದೆ ಬರ್ತದೆ ಆಯ್ತಾ ಕ್ಯಾಟ್ರಿಂಗ್
ಅದು 86-87 ಬಂಟ್ರ ಬಂದ ಅದಾಗ ಸ್ಟಾರ್ಟ್ ಆಯ್ತು. ಬಂಟ್ರ ಬಂದು ಕ್ಯಾಟ್ರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅದು ಕ್ಯಾಟ್ರಿಂಗ್ ಮೊನೊಪೊಲಿ ಕ್ಯಾಟ್ರಿಂಗ್ ಗೆತ್ತಂದು ಮೊನೊಪೊಲಿ ಕ್ಯಾಟ್ರಿಂಗ್ ಗೆತ್ತಂದು ಆಜ್ ವರ್ಷ ಆ ಕ್ಯಾಟ್ರಿಂಗ್ ಬಂಟ್ರ ಬಂದು ಬಣ್ಸಂಗ ಮುಂಬೈ ಅಂತ ಕ್ಯಾಟ್ರಿಂಗ್ ಬಂತು. ಅಂಚನೆ ಬೇತೆ ಸಾಯಂಡ್ ನಿತ್ಯಾನಂದದ ఒక ಪಾರ್ಲಾಡ್ ನಲಿನ್ ಕೊಡ ಕ್ಯಾಟ್ರಿಂಗ್ ಮಾಡ್ಕೊಂಡು ಕ್ಯಾಟ್ರಿಂಗ್ ಅನ್ನ ಫಸ್ಟ್ ಕ್ಯಾಟ್ರರ್ಸ್ ನಾನು ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಬ್ಯಾಂಗ್ಳೂರ್ದಾಗ ನಮ್ಮ ತುಳು ಜನತಾಗಲೇ ಕ್ಯಾಟ್ರಿಂಗ್ ಅದಾಗ ಮಾತ್ರ ಮೊದ್ಲೊಂದು ಮಸೀದ್ ಮಾತ್ರ ಅವನ್ ಇರ್ತಿದ್ದಲ್ಲ. ಈ ಕಿಂಗ್ ಜಾರ್ಜ್ ಅವ್ನು ಮಾತ್ರ ಹೋಗ್ನ ಐಸ್ ಕ್ರೀಮ್ ಆರ್ಡರ್ ಮಾಡ್ತಾನೆ. ಐಸ್ ಕ್ರೀಮ್ ಎಡ್ಡೆ ಐಸ್ ಕ್ರೀಮ್ ಕೊಡ್ಕೊಂಡು ಅವು ರೇಟ್ ಐಸ್ ಕ್ರೀಮ್ ಉಣ್ಣಾತದ ಎತ್ತಿಗೆ ರೇಟ್ ಐಸ್ ಕ್ರೀಮ್ ಕೊಡ್ದು ಉಣ್ಣಿನ ಅನ್ನೊಂದು ಮತ್ತೆ ನಮ್ಮ ಉಣಾಸ್ ದೇಕ್ ಕೊಡ್ತಿದ್ದೆ. ಮತ್ತೆ ಯಾರು ಉಣಾಸ್ ಕೊಡ್ತಾನ ಅವು ಮಲ್ಲ ಮಂಡೆ ಬೆಚ್ಚದ ಯಾಕೆ ಮಂಡೆ ಬಕ್ಕ ಕಡೆಗೆ ಮುಗ್ಲೆ ಮತ್ತೆ ಸಂಜೆ ಮುಂಚ ಮತ್ತೆ ಕೆಲವು ಬುಕ್ಕಿಂಗ್ ಬಂದು ನಾವು ಐಸ್ ಕ್ರೀಮ್ ಕೊಡ್ತೀನಿ ಉಣ್ಣಾಸ್ ಕೊಡ್ತೀವಿ. ಇವ್ರು ಐಸ್ ಕ್ರೀಮ್ ಇಲ್ಲಿ ಹೆಂಗ್ ಕೊಡ್ಲೆ ನಾನು ಉಣ್ಣಾಸ್ ಮಿಗ್ಲೆ ಕೊಡ್ಕೊಂಡು ಅಂಚ ಕಡೆಗೆ ಒಂದಂತ ಕ್ಯಾಟ್ರಿಂಗ್ ಶುರು ಮಾಡ್ತಾರೆ. ನಾವು ಉಣ್ಣಾಸ್ ಕೊಡ ಸುರುಟು ಉಣಾಸ್ ಮಾಡ್ತಾರೆ ಕೊಡ್ಲಿಕ್ಕೆ ಕೆಲವು ಕಂಡೀಷನ್ ಅವು ತಮ್ಮನಲ್ಲವೇ ಉಣಾಸ್ ಮಾತ್ರ ಬೊಕ್ಕ ಮುಂದಕ್ಕೆ ಹೋಗ್ನಲ್ಲ ನಮ್ಮ ತೊಡಮಂದ ಅವನ್ ಒಂಜೆಡ್ ಮುಗಿತು ಅವು ಆಮೇಲೆ ಖುಷಿ ಅಂತ ಜನಕ್ಕೆ ಬೊಕ್ಕ ಉಣಾಸ್ ಮಾಡ್ತಾನೆ ಬೊಕ್ಕ ಮತ್ತೆ ಮಾತೆಲ್ಲ ಉಣಾಸ್ ಕೊಟ್ಟು ಮರುಪಾಠ ಬರ್ತಂದ್ರೆ ಅವು ಸುರ ಆಯ್ತು. ಬೊಕ್ಕ ಕಡೆಕ್ ಬೊಕ್ಕ ಒಂತಂತೇನೆ ಮತ್ತ ತಮ್ಮಂದ ಸುರ ಅಂಡ್ ಬೊಕ್ಕ ನಿಕ್ಷೇಪ ಸ್ಟಾರ್ಟ್ ಅಂಡ್ ತಮ್ಮಂದ ಬೊಕ್ಕ ಇತ್ತೆ ಮಲ್ಲ ಒಂಜಿ ಕ್ಯಾಟ್ರಿಂಗ್ ಒಂಜಿ ಬಿಸ್ನೆಸ್ ಒಂಜಿ ಬಲ್ಲ ಒಂಜಿ ಇಂಡಸ್ಟ್ರಿ ಒಂದೇ ತರಬೇಕಂದ್ರೆ ನಾನು ಮತ್ತು ಬಿಸ್ನೆಸ್ ಮನ 300-500 ಜನ ಮಾಡ್ಕೊಂಡು 5,000 ಜನಕ್ಕೆ ನಮ್ಗೆ ಕ್ಯಾಟ್ರಿಂಗ್ ಆಗುತ್ತೆ. ಪುರಾಣ ಮಾಡಿ ಇರ್ತೀನಿ ಸಾಯನ ಹಾಸ್ಪಿಟಲ್ ಎಲ್ಲ ಆಫೀಸ್ ಇರ್ತೀನಿ ಆಯ್ತಾ. ನಡುಟ್ಟು ಬೊಕ್ಕ ನಿತ್ಯಾನಂದ 13-14 ವರ್ಷ ಕ್ಯಾಟ್ರಿಂಗ್ ಬೊಕ್ಕ ಐಟ್ಲಂಡ್ ಬೇಕಾಗ್ತದೆ ನಾವು ಮಾಡ್ತೇವೆ. ಬೊಕ್ಕ ಕಡೆಕ್ ಒಂಜಿ ಏನ ದೋಸ್ತಿ ಬರ್ತದೆ ಬಂಡೇದು ಏನಾದ್ರು ವಿಜಯ್ ಶೆಟ್ಟಿ ಅದು ಬಾಂಬೆ ಅದೆಲ್ಲ ಮುಂದಿರ್ತೇನೆ ಎಲ್ಲ ಮುಂದಿರ್ತೀನಿ. ಬಾಂಬೆ ಫಿಲ್ಮ್ ಅವ್ರ ಮತ್ತೆ ಡಬ್ಬಿಂಗ್ ನಾರಾಯಣ್ ಸೆಟ್ ಇವತ್ತು ನಮ್ಮ ಪಿಕ್ಚರ್ ಮಾಡ್ಬೋದು. ನಾನು ಪಿಕ್ಚರ್ ಮಾಡ್ಬೋದು ಅನ್ನೋದು ಪತ್ತು ಬಂದು ಅದು ಯಾವ ಕಾಲಕ್ಕೆ ನಮ್ಮ ಪಿಕ್ಚರ್ ಮಾಡ್ಬೋದು ಅದು ಅದಾಗ ಸದಸ್ಸು ಶಾಲೆಯನ್ನು ಕಾಯ್ದು ಕನ್ನಡ ಉಂಟದು ಸದಸ್ಸು ಶಾಲೆನ ಪುದರಿತ್ತಿಲ್ಲ ಅದ್ರ ನಾಟಕ ಐಟ್ನೆಟ್ ಮತ್ತು ಮಸ್ತ್ ಪುದರೈತೆ ಆಗ ಅಪ್ಪನ ಮಾಡ್ಬೋದು ದಿನ ಡಿಸೈಡ್ ಮಾಡ್ತದೆ ಇಂಕುಲು ಚಲೋ ठीक है येता ಅವನ್ 2 ಲಕ್ಷ ಒಂದು ಸೋಗಿತ್ತು ಜಪ್ಪ ಯಾಮಣ್ಣ 2 ಲಕ್ಷ ಬುಕ್ ಆದಾಗ ಜೂನ್ ಜುಲೈ ಮತ್ತೆ ಫಂಕ್ಷನ್ ಮತ್ತೆ ಐತೆ ಅದಾಗ ಒಂದೊಂದು ಪುರ್ಸು ತಿಕ್ಕೊಂಡು ಮಾಡ್ಬೋದು. ಬೆಂಗಳೂರು ಬೋರ್ಡು ಅವ್ನು ಕನಿಷ್ಠ ಒಂದು ಮತ್ತೆ ಕೆಲವು ಮತ್ತೆ ಆಯ್ತು. ಅನಂತನಾಗ್ ಮಹಾಲಕ್ಷ್ಮಿ ತಾರ ಸರಸ್ವತಿ ಮುಗ್ದು ಮುದ್ದರಾಜ್ ಅಂತ ಡೈರೆಕ್ಟರ್ ಮತ್ತು ಚಲೋ ठीक है ಅಡ್ಲೆ ಮತ್ತ ಫಿಲ್ಮದ ಮತ್ತೆ ಒಂದಿನ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿದ ಪಿಕ್ಚರ್ ಅದು ಸಕ್ಸಸ್ ಆತದ. ಇವಳಂತ ಹೇಳ್ತೀನಿ ರಿಲೀಸ್ ರಿಲೀಸ್ ಆದ ಅದಾಗ ಚೀಫ್ ಮಿನಿಸ್ಟರ್ ವೀರಪ್ಪ ಇತ್ತು. ಅದಾಗ ನಮ್ಮ ಅದು ಬಾದಾಮಿ ಹೌಸ್ ಸ್ಪೆಷಲ್ ಶೋ ಸುರುತ್ತ ಪ್ರೀಮಿಯರ್ ಶೋ ಅದು ಇರ್ತೇವೆ. ಆ ಪ್ರೀಮಿಯರ್ ಶೋ ಲೋಕಲ್ ಆಯ್ತು ಬರ್ತದೆ ಅವೇ ಆಯ್ತಾ ಎಲ್ಲ ಕೂಡ ಆಯ್ತಾ ಪಿಕ್ಚರ್ ರೀಲ್ ಮಾತ್ರ ಮಾಡ್ತೀವಿ. ಅದಾಗ ನಮ್ಮ ಮನಮೋಹನ್ ಶೆಟ್ಟಿ ಆ ಪಿಕ್ಚರ್ ಭಾರಿ ಖುಷಿ ಆಗಿತ್ತು. ರಿಲೀಸ್ ಆದ ಸಾಧಾರಣ ನಾರ್ತ್ ಟೆರಿಟರಿ ಎಕ್ಸೆಪ್ಟ್ ಸೌತ್ ಕೇಂದ್ರದ ನಮ್ಮ ಡಿಸ್ಟ್ರಿಬ್ಯೂಷನ್ ಕೊಡ್ತಿದ್ದಾರೆ. ನೂತ ಎಡ್ಮ ಥಿಯೇಟರ್ 4 ಹೌಸ್ಫುಲ್ ನಡೆಯುತ್ತೆ. ಹೇಗೆ ನಮ್ಮ ಸೌತ್ ಕೇಂದ್ರ ಬರ್ತಿದ್ದೇನೆ ನಾವು ನಮ್ಮನ್ನ ಹೆಂಗಲ್ಲೊಂದು ಡೈರೆಕ್ಟರ್ ಆಗ ಆ ಸರಸ್ವತಿ ಅಂತಿರು ಮನ ಬೇಟ
ಅದಕ್ಕೆ ಕೂತೀನಿ ಓಕೆ. ಆಕ್ಚುಲಿ ಯಾವ ಒಂದು ನಮಗೆ ಈ ಪಿಕ್ಚರ್ ಮಾಡ್ಬಿಡ್ತೀನಿ ನಮ್ಮ ಕಾಡಿಗೆ ಪೇಟೆಗೆ ಬರ್ತೊಂದು ಸೀದಾ ಬಾಂಬೆಗೆ ಬರ್ತೀನಿ. ಬಾಂಬೆ ಬರ್ತೀನಿ ಅದು ಕ್ಯಾಟ್ರಿಂಗ್ ಮಾಡ್ತದೆ ಅಂಚ 1980 ಮದ್ನ ಹೊಡೆದು ಮತ್ತೆ ಪ್ರಶಸ್ತಿ ಏನೋ ನಿಮ್ಮರು ಸೆಕ್ಟರ್ ವಾಶಿರ್ ಸೆಕ್ಟರ್ ಅಡ್ಡೇಟ್ ಸಿಡ್ಕೋದಾಗೆಲ್ಲ ಕೃತಿಕ ಫ್ಲಾಟ್ ಉಂಟು. ಆ ಫ್ಲಾಟ್ ಮೂಲೆ ಸೆಕ್ಟರ್ ಅಡ್ಡೇಟ್ ಮೂಲೆಲ್ಲ 1980 ಮಾರ್ಚ್ 29 ಮದ್ನಾಲ್ಕು ಅಂಚೆನೆ 5 ಒಕ್ಕ 81 ಮಗೆ ಅನ್ಬಲ ಕೊಟ್ಟಿದ್ದು 5 ಒಕ್ಕ 84 ಮಗಲ್ ಶ್ವೇತನದು ಅನ್ನೊಂದು 86 ಮೂಜದ ಮಗನ ಅದೇ ಇದು ಮುಚ್ಚೋಪುರು ಎನ್ನ ಐಸ್ರ ಬಿಟ್ಟು ಎನ್ನ ಬಿಡೋದಿನ ಇಲ್ಲ ಅಂತೆಲ್ಲ ಎನ್ನ ಮಲ್ಕೋಬೇಕು ಒಕ್ಕ ಇತ್ತ ಎನ್ನ ಮಲ್ಲ ಮಗ ಎನ್ನೊಟ್ಟಿಗೆ ಉಂಡೆ ಆಯ್ತು ಹೋಟೆಲ್ನಾಗ ತೋರಿಲ್ಲ ಮಗಲಿನ ನರ್ಮ್ಯಾದು ಪೂರ ಪುಟದ್ದು ಮಲ್ಲದು ವಿದ್ಯಾಭ್ಯಾಸ ತಿಕ್ಕದಿಂದ ಬಾಂಬೆ ನ್ಯೂ ಬಾಂಬೆ ಮೂಲೆ ನಮ್ಮ ಎಂಜಿಎಂ ಹಾಸ್ಪಿಟಲ್ ಅದಾಗ ನಿಜಾಮತ ಹಾಸ್ಪಿಟಲ್ ಆಯ್ತು ನನ್ನ ಆಯ್ತು ಒಕ್ಕ ಇತ್ತ ಮದ್ಮ್ಯಾದ ಗೊತ್ತದ ಅಲ್ಲಿದ್ದ ಊರು ಅಭಿನಂದನ್ ಉಡುಪಿನ ಅವನು ಅದನ್ನ ಕನ್ಸ್ಟ್ರಕ್ಷನ್ ಪೆಟ್ರೋಲ್ ಪಂಪ್ ಅಲ್ಲ ಊರು ಆಗೋದು ಮನ್ಮೆ ಆಗೋದು ಅವನು ಊರಿಲ್ಲ ಅವಳ ನಾಯಕರು ಇಲ್ಲ ತೊಂದರೆ ದೇವದಾಟು ಪುರ ಅನುಕೂಲ ಅನುಕೂಲ ಎನ್ನ ಮಗನೆಲ್ಲ ಮದ್ಮೆ ಆಗ್ತದೆ ರವಿಯಣ್ಣದ ಟ್ರಾನ್ಸ್ಪೋರ್ಟ್ ಸಿಮೆಂಟ್ ಟ್ರಾನ್ಸ್ಪೋರ್ಟ್ ಮಾತಾಡ್ತಾರೆ ಜ್ಯೋತಿ ಕೇಂದ್ರದಾಗ ಒಂದೆರಡು ಬೆಂಬಲಿಡು ಶ್ಯಾಮ್ ಶೆಟ್ಟನ ಮಗ ಅಂಚ ಅದನ್ನ ಮಗಲೇನೆ ನನ್ನ ಮಗ ನನ್ನ ಮಗೆ US ಅವಳ ಉದ್ಯೋಗ ಮತ್ತೊಂದು 2 ವರ್ಷಗಳ ಮದ್ವೆ ಮದ್ವೆ ಆಗ್ತಿದ್ದೆ ಮನಸ್ಸು ಹೋಗ್ತಿದ್ವಿ ಅದಾಗ ಯಾವ್ದು ನಮ್ಮ ಕರ್ನಾಟಕದ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಸ್ತ್ ಅನ್ಯಾಯ ಆದ ಬೇಗ ಬಂದಾಗ ಉತ್ತರ ಕರ್ನಾಟಕ ಮತ್ತೆ ಅಂಚಿ ಮತ್ತೆ ಮಲ್ಲ ಜಮೀನ್ದಾರ ಅಗಲ ಭೂ ಸ್ವಾಧೀನದ ಉಂಡೆಟ್ಟ ಟೈಮ್ ಅಗಲ ಕೈಟೇ ಇತ್ತು ಅಂಚಾತಪ್ಪನಾಗ ಗವರ್ಮೆಂಟ್ ಅಗುಲ್ ಮತ್ತ ಮಿನಿಸ್ಟರ್ MLA MP ಮತ್ತೆ ಜಾಸ್ತಿ ಅಂಚದಾಗುಲ್ ಇತ್ತು ಆ ಒಂದು ಪೊಸಿಷನ್ ಮಾತ್ರ ನಮ್ಮ ಮೂರು ಸೌತ್ ಕೇಂದ್ರ ಕುಂಜಿ ರಾಜ್ಯ ಜನ ಮಾತ್ರ ಈ ಗವರ್ಮೆಂಟ್ ಮಿನಿಸ್ಟರ್ ಕುಡಂಜಿ ಆಗುದು ಅದಾಗ ಎಂಚಿನ ಅವಳು ಕರ್ನಾಟಕದ ರಾಜ್ಯ ಎಂಚಿನ ಬೋಳುತ್ತಿಲ್ಲ ಆಯ್ಕೆ ಬೋಳುತ್ತಿಲ್ಲಕ ಅವ್ರು ರಾಜ್ಯ ಸಿದ್ಧಗತ್ತೆ ಅನಿವೇನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮನ್ನ ಎಲ್ಲೆಡ್ಡ ಪರ್ಪ ಹಾಕೊಂಡು ನಾಗ ಸಂಬಂಧದಿಂದ ನಾಗನ ತನು ವೈಪುಲ ಹಾಕೊಂಡು ಒಕ್ಕ ಈ ನಾವು ಏನು ಅಂತಾರೆ ಪಾಲದ ಒಂದು ವರ್ಷ ಆಟಿದ ಸೇರ್ಕೊಂಡು ನಮಗೂ ವೈದ್ಯ ಒಂದು ಪರ್ಪ ವೈಕಲ ರಜೆ ಇಚ್ಚಿ ಅಂದ ಹಂಚಿದಾಗಲ್ನಕ್ಕೆ ಮಾತ್ರ ರಜೆ ಕೊಡೋದು ಆಯ್ತು ನಮ್ಮನ್ನ ಕೇನರ್ಲ ಗೊತ್ತಿದ್ದ ಅವೇಲಕ ಇದು ಬಾಂಬೆ ಬ್ಯಾಂಗ್ಳೂರ್ ಮಟ್ಟ ಟ್ರೈನ್ ಆತನ ಲಾಭ ಇದೆ ತೆಗೆದ ಕೇರಳದಲ್ಲಿ ನಮ್ಮ ಕರ್ನಾಟಕದ ರೈಲ್ವೆ ತಂಚಿ ಕೂತೀನಿ ಇದ್ದಾಗಿನ ಆಯ್ತು ಆ ಹೊಚ್ಚಿಗೆ ಪೋತಿನ ಹೆಚ್ಚಿ ನಮ್ಮ ತುಳುವರ್ನ ಮನಸ್ಸು ಮಲ್ಲ ಅಗ್ಲಿಗೆ ಅವು ಆಯ್ತು ಮತ್ತು ಸೇರೋಡು ಪತ್ತೋಡು ಆಗಲ್ಲ ಕೆಲಸ ಮಾಡ್ಕೊಂಡು ಆಗ್ಲಿ ಆಯ್ತು ಒಂದು ಜವಾಬ್ದಾರಿ ಕೊರೋಡು ಗೆತ್ತೊಂದು ಮಂಡಿಡಿಚ್ಚಿ ಏತ ಲಾಭ ಏನು ಗೆತ್ತೊಂದು ಕೇರಳದಲ್ಲಿ ಇಡೀ ಕೊಂಕಣ್ ರೈಲ್ವೆ ಸ್ವಲ್ಪ ಸ್ಟಾಲ್ ಅವು ಕಾಂಟ್ರಾಕ್ಟ್ ಗಿಂಟಾಯ್ತು ಅದು ಶ್ರೀಧರನಂದದು ಆಯ್ತು ರೈಲ್ವೆದ ಆಯ್ತು ಕಾಂಟ್ರಾಕ್ಟ್ ಕೇರಳದ ಆಯ್ತು ತುಂಬ ಲಾಭ ಗೆತ್ತೊಂದು ಅಂಚೆನೆ ನಮ್ಮ ಒಂಜಿ ಆ ಊರನ್ನ ಒಂಜಿ ಮಾತರೆಗೆ ಒಂದು ತಿರ್ಪಾಡು ನಮಕ್ ತುಳುಕು ಒಂಜಿ ಮಸ್ತ್ ಪ್ರಯತ್ನ ಮಾಡ್ಬೋದು
ತುಳುನ್ ಬಚ್ಚ ಮಲ್ಪೊಡು ನಮ್ಮ ಗವರ್ಮೆಂಟ್ ಸಬ್ಸಿಡಿ ಅವ್ನು ಏನಕ್ಕೇನಾರ ನಮ್ಗೆ ಆಧಾರ ಬರೋದಲ್ಲ ನಮ್ಮ ಇದನ್ನ ತುಳು ಪೇಪರ್ ಲೈನ್ ಮತ್ತು ಮುಖಾಂತರ ಈಗ ವಿಡಿಯೋ ಮೊಬೈಲ್ ಮುಂದೆ ತುಳು ನಮ್ಮ ಆಯ್ಕೆ ಪ್ರಯತ್ನ ಮಾಡುದು ಆ ತುಳುತ ಇನ್ನೇನು ನಮ್ಮ ಮಾತೆಲ್ಲ ಬಾರಿ ಉತ್ತಸಡ್ ಆಯ್ಕೆ ಅಂತ ಆಯ್ನಾತ ಸಾಧ್ಯ ಆಗಲೇದ ನಮ್ಮ ತುಳುಕು ಪ್ರೋತ್ಸಾಹ ಕೊಡೋದು ಇವತ್ತ ಜವನಿಯರಿಗೆ ದುಂಪನವರು ಒಕ್ಕ ಐಕ ನಮ್ಮ ಮಾತೆಲ್ಲ ಒಂದು ತುಳುತ ಮಿತ್ತು ಜಾಸ್ತಿ ಪ್ರೀತಿ ಐಕ ಪ್ರೋತ್ಸಾಹ ಕೊಡೋದು ಆ ತುಳು ಅವನ್ ಪ್ರಚಾರಗ ಮುಂದೆ ಮಾತ್ರ ಮಲ್ಪಲ್ಲ ಅವನ್ ನಮ್ಮನ್ನ ಕರ್ತವ್ಯ ನಮ್ಮ ತುಳುನಾಡದ ಕೆಲವು ಎಡ್ಡೆಡ್ಡಲು ಉಲ್ಲ ಐಕ್ ಮಾತಾಡ್ತಾ ಗುಜರಾತಿ ದಾಂಡಿಯಾಗಿ ಐಕ್ ಮತ್ತೆ ರಜೆ ತಿಕ್ಕೊಂಡ್ರು ದಸರಾ ರಜೆ ತಿಕ್ಕೊಂಡ್ರು ಕರ್ನಾಟಕದಲ್ಲ ಅಂತಿದ್ನ ರಜೆ ಗವರ್ಮೆಂಟ್ ಕೊಡ್ತೀನಿ ನಮಗೆ ಗವರ್ಮೆಂಟ್ ಮುಟ್ಟೆ ಹೋಗ್ನ ನಮ್ಮ ವಾಯ್ಸೇ ಇಚ್ಚಿ ಗವರ್ಮೆಂಟ್ ಏನ ಮಿನಿಸ್ಟರ್ ನಮ್ಗೆ ಉಳ್ಳಡ ನಮ್ಮನ್ನ ಜನಕ್ಕೂ ಕಮ್ಮಿ ಆಯ್ತು ಅಂಚಾದ ಇತ್ತ ನಿಜವಾದ ಈ ಪೇಪರ್ ಕುಡ್ಲ ತಂದು ತುಳು ಪೇಪರ್ನ ಇನ್ನು 16 ವರ್ಷದಿಂದ ಅದು ಕೊಡ್ಬಂದು ಐತಿ ಮತ್ತೆ ಕೆಲವು ಜನ ಮಸ್ತ್ ಪರಿಚಯ ಆಗ್ಲಿ ವಿಶ್ವಂತ ಆಗಲಿ 16 ವರ್ಷದ ಏನ್ ಬಂಗೋಡ ಆ ಪೇಪರ್ ನಾವು ಕನಪೇರು ಅದರ ಸುಲಭದ ವಿಷಯ ಆಯ್ಕೆ ಮತ್ತೆ ಖರ್ಚುಂಡು ಅವು ನಮ್ಮ ಮಾತ ಬೇತವಿಕ್ಕಲ ಮಾತ್ರ ಮಸ್ತ್ ಕೊಡ್ಪ ಅಂದ್ರೆ ಈ ಮತ್ತೆ ಇಂಚಿತ್ನೇಕ ನಮ್ಮ ಅಂತ ಪ್ರೋತ್ಸಾಹ ಜಾಸ್ತಿ ಕೊಡು ನಮ್ಮ ಜೋಕ್ಲೆಗ್ ನಮ್ಮ ಮಾತೆರೆಗ್ಲ ನಮ್ಮ ಮೂರ್ದಗ್ಲೆಗ ಆ ಒಲ್ಪವನ್ನ ಕೆಲಸ ಮಲ್ಕೊಡು ಈ ತುಳು ಪಂಜಿ ಜಾಸ್ತಿ ಪ್ರೋತ್ಸಾಹ ಕೊಡು ಈ ಜವನರಿ ಈ ನಾವು ಟೈಮ್ಸ್ ಆಫ್ ಕುಡ್ಲದ ಮುಂದೆ ನಮ್ಮ ಸಪೋರ್ಟ್ ಕೊಡ್ಕ ಅದಲು ಆಯ್ನ ಪ್ರೋತ್ಸಾಹ ಕೊಡ್ಕೊಂಡು ಮಾತು